ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿರುವ ಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ಪುತ್ತೂರಿನ ಸಮಸ್ತ ಜನರ ಪರವಾಗಿ. ಆತ್ಮೀಯರೇ, ಈ ನಮ್ಮ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾದಂಥ ಶ್ರೀಯುತ ರಾಮಚಂದ್ರ ಕಾಮತರು, ಶ್ರೀಯುತ ರಾಮದಾಸ ಗೌಡರು, ರವೀಂದ್ರನಾಥ ರೈ ಅವರು, ಹಾಗೆ ದೇವಸ್ಥಾನದ ಅಧ್ಯಕ್ಷರಾಗಿರತಕ್ಕಂಥ ಜಯಂತ ನಡುಬಜರು, हनुमत्मरणा भवे। जय जय हनुमान जय गुरु जय जय पवन। 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 जय बल भीमा जय भास्कर पिता बलधामा जय हनुमंता जय रक्षितोहि राम भक्तानि
ಹಲೋ 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 ದರ್ಬೆ ಮತ್ತು ಮಹತೋಪಾರ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣಗಳ ಬಲಗಡೆಗೆ ಗೋವಿಂದ ಎನ್ನಿರಿ ಗೋವಿಂದ, ಗೋವಿಂದ ಎನ್ನಿರಿ ಗೋವಿಂದ, ಗೋವಿಂದ ಎನ್ನಿರಿ ಗೋವಿಂದ. ಲಿಂಗೇಶ್ವರ ದೇವರ ಸಾನ್ನಿಧ್ಯದ ಬಹು ನಿರೀಕ್ಷಿತವಾಗಿರತಕ್ಕಂತಹ ವರ್ಷಂಪ್ರತಿ ನಡೆಯುವಂತಹ ವರ್ಷಾವಧಿ ಜಾತ್ರಾ ಮಹೋತ್ಸವದಲ್ಲಿ ಇಡೀ ಪುತ್ತೂರು ಸೀಮೆಯ ಭಕ್ತರೆಲ್ಲ ಸೇರಿಕೊಂಡಂಥ ಒಂದು ಸುಸಂದರ್ಭ. ನಮ್ಮ ಹಿಂದೂ ಧರ್ಮದ ಒಳಗೆ ದೇವಸ್ಥಾನಕ್ಕೆ ಯಾವ ಭಕ್ತರು ಬರ್ತಾರೋ ಆ ಭಕ್ತರ ಹೊಟ್ಟೆಯನ್ನು ತಣಿಸಬೇಕು ಅನ್ನುವಂಥ ಒಂದು ಸಂಪ್ರದಾಯ ಇದೆ. ಹಾಗಾಗಿ ಅನ್ನದಾತ ಸುಖೀ ಭವ ಎನ್ನುವಂಥ ಒಂದು ಮಾತು ಕೂಡ ನಮ್ಮಲ್ಲಿ ಜನಜನಿತವಾಗಿದೆ. ಆ ಅನ್ನದಾನವನ್ನು ಮಾಡಬೇಕು ಅಂತಲಾದರೆ ಆ ಅನ್ನದಾನಕ್ಕೆ ಪೂರಕವಾಗಿರುವಂತಹ ದವಸ ಧಾನ್ಯಗಳು, ಅಕ್ಕಿ ಇತ್ಯಾದಿ ಸುವಸ್ತುಗಳು ಆ ಅನ್ನಪಾಕಶಾಲೆಯಲ್ಲಿ ಅರ್ಥಾತ್ ಅನ್ನಪೂರ್ಣೆಯ ಸನ್ನಿಧಾನದಲ್ಲಿ ನೆಲೆಯೂರಬೇಕು. ಅದನ್ನೆಲ್ಲವನ್ನು ತಂದು ನಾವು ಸಾನ್ನಿಧ್ಯದಲ್ಲಿ ಒಪ್ಪಿಸಿ ಮುಂದೆ ನಡೆಯುವಂತಹ ಜಾತ್ರಾ ಮಹೋತ್ಸವದಲ್ಲಿ ದೇಶ ವಿದೇಶಗಳಿಂದ ಬರುವಂತಹ ಭಕ್ತರ ಹೊಟ್ಟೆಯನ್ನು ತಣಿಸುವುದರ ಜೊತೆಗೆ ಸಾನ್ನಿಧ್ಯದ ಚೈತನ್ಯವನ್ನು ನಾವು ವೃದ್ಧಿ ಮಾಡಿಕೊಳ್ಳಬೇಕು. ಆ ಕಾರಣಕ್ಕಾಗಿಯೇ ನಮ್ಮಲ್ಲಿ ಅನ್ನದಾನದ ಮಹತ್ವ ಬಹಳ ವಿಶೇಷತೆಯನ್ನು ಪಡೆದುಕೊಂಡಿದೆ. ಅದನ್ನು ಭಕ್ತರೆಲ್ಲ ಪ್ರಸಾದ ಅಂತ ಸ್ವೀಕರಿಸ್ತಾರೆ. ಹೊಟ್ಟೆಯಲ್ಲಿರುವಂತಹ ನಾನಾ ರೋಗಗಳು, ತಲೆಯಲ್ಲಿರುವಂತಹ ನಾನಾ ವ್ಯಾಧಿಗಳು ಅಥವಾ ತಲೆಯಿಂದ ಹಿಡಿದು ಕಾಲ ಪರ್ಯಂತ ಇರುವಂತಹ ಎಲ್ಲ ರೋಗೋಪದ್ರವಗಳು ಪರಿಹಾರವಾಗ್ತದೆ ಎನ್ನುವಂಥ ಒಂದು ವಿಶೇಷತೆ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಇದೆ. ಮಹಾಲಿಂಗೇಶ್ವರ ಅಂದರೆ ಸರ್ವ ವಿಷಗಳನ್ನು ಪರಿಹರಿಸುವ ಅಂತ ಅರ್ಥ. ಅಂತಹ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಇವತ್ತಾಗಿರುವಂತಹ ಈ ಒಂದು ಹೊರೆಕಾಣಿಕೆಯ ವೈಭವೋಪೇತವಾಗಿರುವಂತಹ ಸಾನ್ನಿಧ್ಯ ದರ್ಶನ ಅಭೂತಪೂರ್ವವಾಗಿ ಎಲ್ಲ ಸನ್ನಿಧಾನದ ಸೀಮೆಯ ಎಲ್ಲ ಮಹಾಜನ ಹಿಂದೂ ಬಂಧುಗಳಿಂದ ಸಂಪನ್ನಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತದೆ. ಇಲ್ಲಿ ನಾವೆಲ್ಲರೂ ಭಾಗಿಯಾಗಿ ಇಂತಹ ಒಂದು ವಿಶೇಷ ವೈಭವಯುತವಾಗಿ ಬಂದಿರುವಂತಹ ಹೊರೆಕಾಣಿಕೆಯ ಮೆರವಣಿಗೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಚಂದವಾಗಿ ನಿರ್ವಹಿಸಿದಂಥ ಎಲ್ಲ ಆಸುಪಾಸಿನ ಮತ್ತು ಹಿಂದೂ ನಾಯಕರಿಗೆಲ್ಲ ಶ್ರೇಯಸ್ಸನ್ನು ಬಯಸ್ತಾ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರು ಇದ್ದಾರೆ ಕೇಶವ ಭಟ್ರು. ಹಾಗಾಗಿ ಇವರೆಲ್ಲರೂ ಕೂಡ ಐಕ್ಯಮತ್ಯದಿಂದ ಹೊಂದಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ಅಂತಹ ಎಲ್ಲ ಭಕ್ತರಿಗೂ ಮಹಾಲಿಂಗೇಶ್ವರನ ವಿಶೇಷ ಅನುಗ್ರಹವಿರಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ಭಗವಂತನ ಅನುಗ್ರಹವನ್ನು ಯಾಚಿಸ್ತಾ ಮುಂದೆ ನಡೆಯುವಂಥ ಜಾತ್ರಾ ಮಹೋತ್ಸವದಲ್ಲಿ ಊರ ಪರವೂರ ದೇಶ ವಿದೇಶದ ಎಲ್ಲ ಭಕ್ತರು ಭಾಗಿಯಾಗಿ ಆ ಮಹಾಲಿಂಗೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಮತ್ತೊಮ್ಮೆ ಭಗವಂತನಲ್ಲಿ ಈ ವಿಶೇಷವಾಗಿರತಕ್ಕಂಥ ವರ್ಷಾವಧಿ ಜಾತ್ರೆ ಅದ್ಧೂರಿಯಾಗಿ ನೆರವೇರಲಿ, ವೈಭವಯುತವಾಗಿ ನೆರವೇರಲಿ. ರಾಜ್ಯವೇ ಕಲ್ಯಾಣದಾಯಕವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯವೇ ಕಲ್ಯಾಣದಾಯಕವಾಗಿ ಮುನ್ನಡೆದು ಇಡೀ ಭಾರತಕ್ಕೆ ಒಂದು ಸಂದೇಶ ಮುಂದುವರೆದು ಹೋಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಹಾಲಿಂಗೇಶ್ವರನನ್ನು ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣಮಸ್ತು. ಪೂಜ್ಯ ವಜ್ರದೇಶಿ ಸ್ವಾಮೀಜಿಗಳ ಚರಣಾರವಿಂದಗಳಿಗೆ ನಮಿಸುತ್ತಾ ಹತ್ತೂರು ಒಡೆಯ ಪುತ್ತೂರು ಮಹಾಲಿಂಗೇಶ್ವರನ ಜಾತ್ರೆ, ಆ ಜಾತ್ರೆಯ ತಯಾರಿಯಲ್ಲಿ ಇವತ್ತು ನಾವು ಹೊರೆಕಾಣಿಕೆ ಹಸಿರುವಾಣಿ ಮತ್ತು ಹೊರೆಕಾಣಿ ಸುವಸ್ತುಗಳ ಹೊರೆಕಾಣಿಕೆ ಮೆರವಣಿಗೆಯಲ್ಲಿ ನಾವೆಲ್ಲ ಬಂದಿದ್ದೇವೆ. ಪುತ್ತೂರು ತಾಲೂಕಿನ ವಿವಿಧ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ದೇವಸ್ಥಾನಗಳು, ಮಹಾಜನರು, ಹಿಂದೂ ಧಾರ್ಮಿಕ ಶಿಕ್ಷಣದ ಕೇಂದ್ರಗಳು ಎಲ್ಲರ ಒಂದು ಒಗ್ಗೂಡುವಿಕೆಯಿಂದ ಈ ಒಂದು ಹೊರೆಕಾಣಿಕೆ ಅತ್ಯಂತ ಸುಂದರವಾಗಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ ಅಂತ ಹೇಳೋದನ್ನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮ್ಮನ್ನು ಎಲ್ಲರನ್ನ ಹುರಿದುಂಬಿಸಿ ನಮಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನಿತ್ತ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಗಳ ಚರಣಾರವಿಂದಕ್ಕೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅವರ ಚರಣಾರವಿಂದಗಳಿಗೆ ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸುವಸ್ತು ಹಸಿರುವಾಣಿ ಹೊರೆಕಾಣಿಕೆಯನ್ನು ಅತ್ಯಂತ ಸುಸೂತ್ರವಾಗಿ ನಮಗೆ ವ್ಯವಸ್ಥೆ ಮಾಡಲಿಕ್ಕೆ ಸಹಕರಿಸಿದ್ದಾರೆ ಭಾಳಷ್ಟು ಜನ ನಮ್ಮ ಹಿಂದೂ ಮುಖಂಡರು. ಹಾಗೆ ಧಾರ್ಮಿಕ ದತ್ತಿ ಪರಿಷತ್ತಿನ ಜಿಲ್ಲಾ ಪರಿಷತ್ತಿನ
ಹುಳಿ ಕೃಷ್ಣ ಹಸನ್ ತಡ್ಕ ಅವರು, ಶ್ರೀಯುತ ಅರುಣ್ಕುಮಾರ್ ಪುತ್ತಿಲ ಅವರು, ಹಿಂದೂ ಜಾಗರಣ ವೇದಿಕೆಯ ಅಜಿತ್ ಕುಮಾರ್ ಅವರು, ಶ್ರೀಯುತ ಸೀತಾರಾಮರೈ ಅವರು, ಹಾಗೆ ನಮ್ಮೆಲ್ಲರನ್ನ ಮುಂದೂಡಿಸ್ತಾ ಶ್ರೀಯುತ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು, ಹಾಗೆ ಎಲ್ಲ ಮುಖಂಡರು ನಮ್ಮೊಂದಿಗೆ ಸಹಕರಿಸಿ ಈ ಒಂದು ಹೊರೆ ಕಾಣಿಕೆಯನ್ನು ಅಭೂತಪೂರ್ವವಾಗಿಸಿದ್ದಕ್ಕೆ ಮಾಲಿಂಗೇಶ್ವರ ಅವರೆಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಆರೋಗ್ಯಗಳನ್ನು ಕರುಣಿಸಿ ಹರಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ಮಾಲಿಂಗೇಶ್ವರನ ಚರಣಾರವಿಂದಗಳಿಗೆ ಹಾಗೆ ದೇವಸ್ಥಾನದ ನಮ್ಮೆಲ್ಲ ಬಂಧುಗಳು, ಇಲ್ಲಿ ತೆರೆದಿರುವಂಥ, ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಮ್ಮೆಲ್ಲ ಸ್ವಯಂ ಸೇವಕರು, ನಮ್ಮ ಇಲ್ಲಿಯ ನಿತ್ಯಕರ ಸೇವಕರು ಹಾಗೂ ನಮ್ಮೆಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳೆಲ್ಲರಿಗೆ ಮಾಲಿಂಗೇಶ್ವರನು ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಹಾರೈಸುತ್ತಾ ಈ ಸುವಸ್ತು ಹೊರೆ ಕಾಣಿಕೆಯನ್ನು ಮಾಲಿಂಗೇಶ್ವರನ ಚರಣಾರವಿಂದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ವಂದನೆಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.